ಇಷ್ಟೇನೆ ಪೂರಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು. ರೆಡಿ ರೆಡಿ. ಎಲ್ಲದಕ್ಕೆ ಆಗ್ತದೆ ಇದು. ಕೋಳಿ ಸುಕ್ಕ ಮಾಡಲಿಕ್ಕೆ ಇದೇ ಆಗುತ್ತದೆ. ನಿಮ್ಮ ಪುಳ್ಳಿಗೆಲ್ಲ ಟೊಮೆಟೊ ಹಾಕುವುದೇ ಇಲ್ಲ ಜಾಸ್ತಿ. ಈಗ ಟೊಮೆಟೊ 100-120. ಅಯ್ಯೋ ದೇವಾ! ಊರಾಗಲೆಲ್ಲ ನಮಸ್ಕಾರ. ಬಲ್ಲೆ ನಮ್ಮ ಇನ್ನು ತುಪ್ಪು ಕಟ್ ಮಾಡ್ಬೇಕ. ಒಂದು ಗುಜ್ಜದ ಬೋಲೆ, ಒಂದು ಲತ್ತಂಡ ಸೊಪ್ಪು, ಒಂದು ನುಗ್ಗೆ ಸೊಪ್ಪು, ಒಂದು ಪೀರದ ಸೊಪ್ಪು, ಒಂದು ತೊದಂಕದ ತೊಪ್ಪು, ತೊದಂಕ ಒಂದು ಮಾತೆಂಕಲು ಆಟಿ ಗಂಜಿ ಸೊಪ್ಪು ಕೈಟ್ ಮಾಡ್ಕೊಂಡು ಆಟಿ ಗದ 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 ಬೋಲೆ ಅಂಡ ವರಲು ಮುಡಿಯವು ಒಂದು ದೀನಿ ಬೋಲೆ ಇಂದ 2-3 ಸರ್ಲು ಬೋಡು ಗೊತ್ತಾಡ ಅನ್ನತ್ತ ಏನಕ್ಕೆ ಅವು ಬೇಯ್ಯಾರ ಬೋಲೆ ಬೇಯ್ತಿಗೆ ನೀರು ಬೋಲೆ ಬೇಯ್ಯಾರ ನೀರು ಬಾಂಡಿ ಬೋಲೆಗಂತ ಉಪ್ಪು ಬಾಣು ನುಗ್ಗೆ ತೊಪ್ಪುಗಳು ಅವು ಆತೆ ಉಪ್ಪು ಅವನು ಗ್ಯಾಸ್ ಖಾಲಿ ಆತನ ದಿಕ್ಕೇಟು ಅಲ್ಪನು ಗ್ಯಾಸ್ ಅದೇ ಗೋದಿಜೆ ಒಂಜೆ ದಿಕ್ಕೇಳು ಬಂಗ ತಪ್ಪು ನಾನು ದಪ್ಪದು ಲುಂಬುದು ಕಾಣು 3 ರಜ್ಜುದು ನೋಡಮ್ಮ ಈರ್ನ ಈರ್ನ ತುಳು ಬ್ಯಾತಗಳ ಅರ್ಥ ಅಪ್ಸಿಗೆ ಈರಂತೆ ಕನ್ನಡ ಮಿಕ್ಸ್ ಮಾಡ್ತು ಮಾತಾಡಲಿ. ಇದು ನುಗ್ಗೆಯ ಸೊಪ್ಪು. ಮತ್ತೆ ಅದು ಒಂದು ತೊಜಂಕ ಅಂತ ಅವರಿಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ. ತೊಜಂಕದ ತುಪ್ಪು ಹಾಗೆ. ಮತ್ತೆ ಅಲಸಂಡೆಯ ತುಪ್ಪು. ಅಲಸಂಡೆ ಲತ್ತಂಡೆ. ಮತ್ತೆ ಹೀರೆಕಾಯಿಯ ತುಪ್ಪು ಹಾಗೆ. ಮತ್ತೆ ನೀರುಳ್ಳಿ, ಮತ್ತೆ ಟೊಂಬಟೆ, ಮತ್ತೆ ಹಲಸಿನ ಬೀಜ. ಅದಕ್ಕೆ ಎಂತ ಹೇಳೋದು ತುಳುವಲ್ಲಿ ಬೋಳೆ. ಕನ್ನಡದಲ್ಲಿ ಏನು ಅಲಕಿನ ಬಿಟ್ಟ ನನಗೆ ಬರುವುದಿಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಮಾತಾಡೋದು ಹಾಗೆ. ಈಗ ಹೇಳಿ, ಈಗ ಟೊಮೆಟೊಗೆಲ್ಲ ರೇಟ್ ಹೆಚ್ಚಾಗಿದೆ ಅಲ್ಲ, ಟೊಮೆಟೊ ನಿಮ್ಮ ಅಭಿಪ್ರಾಯ ಹೇಗೆ? ಟೊಮೆಟೊ ಹಾಕುವುದೇ ಇಲ್ಲ ಜಾಸ್ತಿ. ಈಗ ಟೊಮೆಟೊ 100-120. ಅದು ಟೊಮೆಟೊ ತಿನ್ನಲಿಕ್ಕೆ ಪ್ರೇರಿಸುವುದಿಲ್ಲ ಹಾಗೆ. ಅರ್ಧ ಗಂಟೆ ತಾರೆ ಬರೋದು, ಅರ್ಧ ಗಂಟೆ ಹಿಂಗೆ ಇಲ್ಲ ಅಂದ್ರೆ ಅರ್ಧ ಬೋಲೆ ಪಾರ್ದಾಂಡು, ಟೊಮೆಟೊ ಪಾರ್ದಾಂಡು, ನೀರುಳ್ಳಿ ಪಾರ್ದಾಂಡು, ಬೆಯ್ತುದಾಂಡು ಅಲ್ಲ ಸೊಪ್ಪು ಬರೋಣ ನೀರು ಹೆಚ್ಚು ಕೊಡಿ. ನುಗ್ಗೆದು ಏತು ವರ್ಷ నుంచి ಮಾಡ್ತಾ ಇರುತ್ತೆ.
ಕಿഞ്ഞിಪ್ಪುನಗಲೋಡು ದಿಂಚಿಲ್ಲ ದುಂದೇರ್ ಮಲ್ಪುನ ದುಂಬಣ್ಣ ಎನ್ನ ಅಮ್ಮ ಅಮ್ಮನ ಪುದ ಕಮಲ ಏರ್ನ ಪುದ ಗುಲಾಬಿ ಎನ್ನ ಅಮ್ಮನ ಕೈಟು ಬಾರ್ಲಾಗಿ ಕಮಲದಿಂದ ಗುಲಾಬಿ ಅರಳಿದೆ. ಕಮಲದಿಂದ ಗುಲಾಬಿ ಅರಳಿದೆ. ವಾವ್ ವಾವ್ ವಾ 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 ವಾ. ನನ್ನ ತಾಯಿ ಹೆಸರು ಕಮಲ ಬೇಯ್ತಡೆ ಈ ಇನ್ನ ಪಾತ್ರೆ ಒಂಚೂರು ನಾನೇ ನಿಕ್ಕೆ ಗೊತ್ತು ನೀರೆಚ್ಚಾಣ ಹಸ್ಯಾಣ ನಾನೇನ ಬಾಡ್ರೆ ನಾನು ತಾರಾಯಿ ಬಾಡಿ ತಾರಾಯಿ ಬಾಡ್ನೆ ಲಕ್ಲೆ ತಾರಾಯಿ ಮಾಡ್ದಾದು ಆಮೇಲೆ ಏನು ಹಾಕಬೇಕು? ಆಮೇಲೆ ಈಗ ತಾರಾಯಿ ಹಾಕಿದ್ದೆಲ್ಲ ತೆಂಗಿನಕಾಯಿ ಹಾಕಿದ್ದೇನೆ. ಈಗ ಈಗ ಎಂತ ಮಾಡಬೇಕು? ಮೆಣಸಿನ ಹುಡಿ ಹಾಕಲಿಕ್ಕೆ. ಮೆಣಸಿನ ಹುಡಿ ನೀವೇ ಮಾಡಿದ್ದ? ನಾವೇ ಮಾಡುವುದು. ಎಲ್ಲದಕ್ಕೆ ಆಗ್ತದೆ ಇದು. ಕೋಳಿ ಪದಾರ್ಥಕ್ಕೆ ಇದು ಸುಕ್ಕ ಮಾಡಲಿಕ್ಕೆ ಇದೇ ಆಗುತ್ತದೆ. ನಿಮ್ಮ ಪುಲ್ಲಿಗೆಲ್ಲ ಇಷ್ಟ ಅಂತೆ ನಿಮ್ಮ ಅಡುಗೆ? ಯಾವ ಪುಲ್ಲಿಗೆ? ನಿಮ್ಮ ಪುಳ್ಳಿ ಎಲ್ಲ ಇಲ್ಲಿ ಹೇಳ್ತಾರೆ. ನನ್ನ ಪುಳ್ಳಿಗೆ ನನ್ನ ಕೋಳಿ ಕೈಪುದಾಗಿ ಯಾರ್ದು ಆಗುದಿಲ್ಲ ಹಾಗೆ. ಎಂತ ಎಲ್ಲ ಹಾಕ್ತೀರಿ ನೀವು ಅದಕ್ಕೆ? ಇದು ಪುಡಿ ಮಾಡುವಾಗ ಎಲ್ಲ ಸಾಮಾನು ಹಾಕ್ತದೆ. ಯಾವುದೆಲ್ಲ ಸಾಮಾನು? ಕೊತ್ತಂಬರಿ, ಜೀರಿಗೆ, ಎಡೆಮುಂಚಿ, ಕಲಮಿರಿ, ಮತ್ತೆ ಮೆತ್ತೆ, ಸಾಸ್ಮಿ, ಸ್ವಲ್ಪ ಸ್ವಲ್ಪ ಸಾಸ್ಮಿ, ಸ್ವಲ್ಪ ಸ್ವಲ್ಪ ಮೆತ್ತೆ, ಮತ್ತೆ ಓಮ ಸ್ವಲ್ಪ, ಮತ್ತೆ ಗರಂ ಮಸಾಲೆ ಸ್ವಲ್ಪ ಸ್ವಲ್ಪ, ಮತ್ತೆ ಇದೆಲ್ಲ ಹಾಕಿ ಮೆಣಸು ಕಾಯಿಸಿ, ಹಾಗೆ ಕೊತ್ತಂಬರಿ ಜಾಸ್ತಿ, ಎಲ್ಲ ಉಪ್ಪು ಸರಿಯಾಗಿ ರೆಡಿ ಆಯಿತು. ಈಗ ಊಟ ಮಾಡಲಿಕ್ಕೆ ಪದಾರ್ಥ ಸರಿ ಆಯಿತು. ಈ ತೊಪ್ಪು ಕೈಪು ಪದಾರ್ಥ ಮಾಡಿದರೆ ಇದಕ್ಕೆ ಗಂಜಿ ಬೇಕು. ಗಂಜಿ ಊಟ. ಹೌದಾ? ಮತ್ತೆ ಮತ್ತೆ ಇಲ್ಲದ್ರೆ ಮಜ್ಜಿಗೆ ಇದ್ದರೆ ಆಗ್ತದೆ ಹಾಗೆ. ಒಗ್ಗರಣೆಗೆ ತಾರದೆಣ್ಣೆ, ಸಾಸ್ಮಿ, ಬೆಳ್ಳುಳ್ಳಿ, ಉರ್ದಬೇಳೆ, ಬೇರ್ಸೊಪ್ಪು. ಒಗ್ಗರಣೆ ರೆಡಿ ആണ്. ಒಗ್ಗರಣೆ ರೆಡಿ. ಸೊಪ್ಪಿನ ಕೈಪು ನೋಡಿದವರಿಗೆ ಎಲ್ಲ ನಮಸ್ತೆ. ಅಂಚೆನೆ ಪೂರಗುಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Jolly, jolly, jolly. One,